ಕಳೆದ 3 ವರ್ಷಗಳ ಹಿಂದೆ ಪಡುಬಿದ್ರೆ ಪೇಟೆ ಭಾಗದ ರಸ್ತೆ ವಿಭಜಕದಲ್ಲಿ ಹಾಕಲಾಗಿದ್ದ ದಾರಿದೀಪಗಳು ಈವರೆಗೆ ಒಂದು ದಿನವೂ ಉರಿಯದೆ ಆಯುಷ್ಯ ಕಳೆದುಕೊಳ್ತಾ ಇದ್ರು. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಸಹಿತ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಜನರಿಂದ ಯಾವುದೇ ಮುಲಾಜಿಲ್ಲದೆ ಟೋಲ್ ಪಡೆಯುವ ಕಂಪನಿ ತನ್ನ ಕರ್ತವ್ಯ ಮರೆತು ವ್ಯವಹರಿಸುತ್ತಿದ್ದರೂ ಅವರನ್ನ ಪ್ರಶ್ನಿಸುವ ತಾಕತ್ತು ಯಾರಿಗೂ ಇಲ್ಲವೇ ಇಲ್ಲ. ಆ ಕಂಪನಿಯ ಋಣಭಾರ ಸಂಬಂಧಪಟ್ಟವರ ಬಾಯಿ ಮುಚ್ಚಿಸಿದೆಯೇ ಎಂಬುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ಒಂದು ಕಡೆಯಿಂದ ಕಳೆದ 10 ವರ್ಷಗಳಿಂದ ತಮಗಿಷ್ಟ ಬಂದಂತೆ 4 ದಿನ ಕಾಮಗಾರಿ ನಡೆಸಿದ್ರೆ ತಿಂಗಳ ಕಾಲ ವಿರಾಮ. ಇದೀಗ ಮಳೆ ಸಂದರ್ಭ ಕಾಮಗಾರಿ ಎಂಬ ಪ್ರಹಸನ ನಡೆಸಿ ಮಳೆ ಕಡಿಮೆಯಾಗುತ್ತಿದ್ದಂತೆ 1 ತಿಂಗಳ ವಿರಾಮದ ಬಳಿಕ ಇದೀಗ ಸೇತುವೆ ಕಾಮಗಾರಿ ಆರಂಭಿಸಿದರಾದರೂ ಮತ್ಯಾವಾಗ ಸ್ಥಗಿತಗೊಳ್ಳುತ್ತೋ ದೇವರೇ ಬಲ್ಲ. ಇಷ್ಟಾದರೂ ಅವರನ್ನ ಕೇಳುವ ತಾಕತ್ತು ಯಾರಿಗೂ ಇಲ್ಲ. ಪಡುಬಿದ್ರೆ ಪೇಟೆ ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚುತ್ತಿದ್ದಂತೆ ಕಗ್ಗತ್ತಲು. ನವಯುಗ್ ಕಂಪನಿಯ ನಿರ್ಲಕ್ಷ್ಯ ಕಳ್ಳರಿಗೆ ವರದಾನವಾಗ್ತಾ ಇದೆ. ಮುಂದಿನ ದಿನದಲ್ಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಲಿ ಎನ್ನುತ್ತಾರೆ ಸಂತೋಷ್ ಶೆಟ್ಟಿ.